ಕೋವಿಡ್ ಕಾಲಘಟ್ಟ ಮುಗಿಯುವ ತನಕ ಬಸ್ಸಿನ ತ್ರೈಮಾಸಿಕ ತೆರಿಗೆ ಮುಂದೂಡಿ ಬಸ್ಸು ಕಾರ್ಮಿಕರ ಉದ್ಯೋಗವನ್ನು ಸರ್ಕಾರ ಸಂರಕ್ಷಿಸಬೇಕೆಂಬ ಹಲವಾರು ಬೇಡಿಕೆಗಳನ್ನು ಮುಂದಿರಿಸಿ ಕೇರಳ ರಾಜ್ಯ ಬಸ್ ಮಾಲಕರ ಫೆಡರೇಷನ್ ನಿರ್ದೇಶನ ಪ್ರಕಾರ ಮಂಜೇಶ್ವರ ತಾಲೂಕು ಬಸ್ ಮಾಲಕರ ಸಂಘದ ಆಶ್ರಯದಲ್ಲಿ ಹೊಸಂಗಡಿಯ ಪೇಟೆಯಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು। ಬಸ್ಸು ಸಂಚಾರಕ್ಕೆ ಅನುಕೂಲ ವ್ಯವಸ್ಥೆ ಕಾರ್ಯಗತಗೊಳಿಸಬೇಕು, ರಿಯಾಯಿತಿ ದರದಲ್ಲಿ ಡೀಸೆಲ್ ಲಭಿಸುವಂತಾಗಬೇಕು, ಬಸ್ ವ್ಯವಸಾಯಕ್ಕೆ ಮಾಲೀಕರಿಗೆ ಬಡ್ಡಿ ರಹಿತ ಸಾಲದ ವ್ಯವಸ್ಥೆ ಮಾಡಬೇಕೆಂಬ ಬೇಡಿಕೆಯನ್ನು ಸರ್ಕಾರದ ಮುಂದಿಡಲಾಗಿದೆ। ಲಾಕ್ಡೌನ್ ಕಾಲಘಟ್ಟದಲ್ಲಿ ಬಸ್ ಮಾಲೀಕರು ಅನುಭವಿಸುವಂತ ಸಂಕಷ್ಟ ಜೊತೆಗೆ ತೈಲೋತ್ಪನ್ನಗಳ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಅದು ಮೊದಲು ಬಾಧಿಸುವಂತದ್ದು ಬಸ್ ಮಾಲಕರು ಮತ್ತು ಬಸ್ ಮಾಲಕರಿಗಾಗಿದೆ। ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರು ಬಸ್ಸನ್ನು ಅವಲಂಬಿಸಿಕೊಂಡು ಹೋಗುವಂತ ಬಡವರ್ಗದ ಜನಸಾಮಾನ್ಯರಿದ್ದಾರೆ। ಅವರು ಈ ಬಸ್ಸನ್ನು ಅವಲಂಬಿಸಿಕೊಂಡು ಹೋಗುವಾಗ ತೈಲೋತ್ಪನ್ನಗಳ ಬೆಲೆ ಏರಿಕೆ ಬರುವಾಗ ಸ್ವಾಭಾವಿಕವಾಗಿ ಅದು ಪ್ರಥಮವಾಗಿ ಅದರ ಬಿಸಿ ಮುಟ್ಟುವಂಥದ್ದು ಬಸ್ಸು ಮಾಲಕರಿಗಾಗಿದೆ। ಹಾಗಿರುವಾಗ ಈ ಬಸ್ಸು ಮಾಲಕರ ಏನಿದೆ ಅವರ ವ್ಯವಸ್ಥೆ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡೂ ಕೂಡ ಕಟ್ಟಿಬದ್ಧವಾಗಿ ಈ ಬಸ್ಸು ಮಾಲಕರನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಕಾಯ್ದೆಯನ್ನು ಜಾರಿ ಮಾಡಬೇಕು। ಜೊತೆಗೆ ಇವತ್ತೇನು ಲಾಕ್ಡೌನ್ ಕಾಲಘಟ್ಟದಲ್ಲಿ ಬಸ್ಸು ತೆರಿಗೆ, ಆ ಬಸ್ಸು ತೆರಿಗೆಯನ್ನು ಲಾಕ್ಡೌನ್ ಕಾಲಾವಧಿ ಪೂರ್ತಿಗೊಳ್ಳುವ ತನಕ ಈ ಒಂದು ಬಸ್ಸು ತೆರಿಗೆಯನ್ನು ಸರ್ಕಾರ ಅದನ್ನು ಇಲ್ಲದೆ ಮುಕ್ತಿಗೊಳಿಸಬೇಕು। ಜೊತೆಗೆ ಇವತ್ತು ಅನುಭವಿಸುವಂಥ ಅಂದರೆ ಬಸ್ ಸೌಕರ್ಯಗಳಿಲ್ಲ, ಇವತ್ತು ನಮಗೆ ತಲಪಾಡಿಗೆ ಬಸ್ ಹೋಗುವಂಥ ವ್ಯವಸ್ಥೆ ಆಗ್ತಾ ಇಲ್ಲ। ಲಾಕ್ಡೌನ್ ಒಂದು ನೆಪ ಹೇಳಿಕೊಂಡು ಬಸ್ ಸಂಚಾರ ಕೂಡ ಮೊಟಕುಗೊಂಡಿದೆ। ಇದರಿಂದಾಗಿ ಎಷ್ಟೋ ಸಹಸ್ರಾರು ಮಂದಿ ಬಸ್ ಕಾರ್ಮಿಕರೇನಿದ್ದಾರೆ ಅವರು ಸಮಸ್ಯೆಯನ್ನು ಅನುಭವಿಸುತ್ತಾರೆ। ಪ್ರತಿಭಟನೆಯಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವಾರ್ಕಾಡಿ, ಮಂಜೇಶ್ವರ ತಾಲೂಕು ಬಸ್ ಮಾಲಕರ ಸಂಘದ ಅಧ್ಯಕ್ಷ ಸುಬ್ಬಣ್ಣ ಆಳ್ವ ಮಿಯಾ ಪದವು ಮತ್ತಿತರರು ಉಪಸ್ಥಿತರಿದ್ದರು।